ಭಾರತದ ಪ್ರತಿಷ್ಠಿತ ಬ್ಯಾಂಕ್ಗಳ ಪೈಕಿ ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಇರುವ ಬ್ಯಾಂಕ್ ಎನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಇದೀಗ ಮಂಗಳೂರು ನಗರದಲ್ಲೂ ಸೇವೆಗೆ ಸಜ್ಜಾಗಿದೆ. ಮಂಗಳೂರು ನಗರದ ಫಳ್ನೀರ್ ಜಂಕ್ಷನ್ನಲ್ಲಿರುವ ಗಾಡ್ಸ್ ಗ್ರೇಸ್ ಇಮ್ಯಾನ್ಯುಯಲ್ ಲೂಸಿ ಕಾಂಪ್ಲೆಕ್ಸ್ನಲ್ಲಿ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಶುಭಾರಂಭಗೊಂಡಿದೆ. ಈಗಾಗಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿಕೊಂಡಿರುವ ಭಾರತದ ಪ್ರತಿಷ್ಠಿತ ಬ್ಯಾಂಕ್ ಎಂಬ ಹೆಸರು ಗಳಿಸಿಕೊಂಡಿರುವ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ತನ್ನ ನೂತನ ಶಾಖೆಯನ್ನ ಮಂಗಳೂರಲ್ಲಿ ಆರಂಭಿಸಿದೆ. ನಗರದ ಫಳ್ನೀರ್ ಜಂಕ್ಷನ್ನಲ್ಲಿರುವ ಗಾಡ್ಸ್ ಗ್ರೇಸ್ ಇಮ್ಯಾನ್ಯುಯಲ್ ಲೂಸಿ ಕಾಂಪ್ಲೆಕ್ಸ್ನಲ್ಲಿ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಶುಭಾರಂಭಗೊಂಡಿದೆ. ಸಿಎಸ್ಬಿ ಬ್ಯಾಂಕ್ ಹಾಗೂ ಎಟಿಎಂ ಇದೀಗ ಗ್ರಾಹಕರ ಸೇವೆಗೆ ತೆರೆದುಕೊಂಡಿದೆ. ಸಭಾ ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಿಎಂಒ ಹಾಗೂ ಪ್ರೊಫೆಸರ್ ಡಾ ಎಂ ಅಣ್ಣಯ್ಯ ಕುಲಾಲ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಶಿಯಾಗಿದೆ. ಬ್ಯಾಂಕ್ಗಳನ್ನ ಕೊಟ್ಟಿರುವುದಲ್ಲದೆ ಜನರ ಮನಸ್ಸುಗಳನ್ನ ಕೂಡ ಗೆದ್ದುಕೊಂಡಿದ್ದೇವೆ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಅಂದ್ರೆ ಇದೊಂದು ಕಾಶಿ, ಇದೊಂದು ಜೆರುಸಲಂ ಹೇಳಿದ್ದಾರೆ. ನಾವು ಸಾಕಷ್ಟು ಬ್ಯಾಂಕ್ಗಳನ್ನ ಕೊಟ್ಟಿದ್ದೇವೆ. ಖಾಲಿ ಬ್ಯಾಂಕ್ಗಳನ್ನು ಮಾತ್ರ ಕೊಟ್ಟಿದ್ದಲ್ಲ, ಜನರ ಮನವನ್ನ ಗೆದ್ದಿದ್ದೇವೆ. ದಟ್ ಇಸ್ ದ ಕಾನ್ಸೆಪ್ಟ್. ನಾವು ಬ್ಯಾಂಕ್ಗಳನ್ನ ಮಾಡಿ ನಮ್ಮ ಲಾಭ ಮಾತ್ರ ನೋಡುವುದಲ್ಲ, ಜೊತೆಗೆ ಜನರು ಇದರಿಂದ ಏನಾದರೂ ಕಷ್ಟ ಆದರೆ, ಶೆಟ್ರು ಹೇಳಿದ ಹಾಗೆ, ಕಷ್ಟ ಆದರೆ ನೋವಾದರೆ ನಮ್ಮ ಹತ್ರ ಹೇಳಿ, ಬೇರೆಯವ್ರಿಗೆ ಹೇಳಬೇಡಿ. ನಿಮಗೆ ಖುಷಿ ಆದರೆ ಬೇರೆಯವರಿಗೆ ಹೇಳಿ. ಕಾನ್ಸೆಪ್ಟ್ ಗ್ರೋತ್ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಟ್ ಗ್ರೋತ್ ಆಗಬೇಕಾದ್ರೆ ನಾವು ನಮ್ಮದು ಇರಬೇಕಾದ್ರೆ ಏನೋ ಸಣ್ಣ ವಿಷಯನ ಟಾಮ್ ಮಾಡೋದು ಬದಲು ಸಣ್ಣ ಒಳ್ಳೆಯ ಕೆಲಸವನ್ನು ನಾವು ಟಾಮ್ ಮಾಡಬೇಕು, ಸುದ್ದಿ ಮಾಡಬೇಕು. ಇನ್ನು ಸಿಎಸ್ಬಿ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ನಾಗರಾಜ್ ಶೆಟ್ಟಿ ಮಾತನಾಡಿ, 100 ವರ್ಷಗಳನ್ನ ಪೂರೈಸಿದ ಬ್ಯಾಂಕ್ ಆಗಿದೆ. ಸುದೀರ್ಘ ರೀತಿಯಲ್ಲಿ ಜನರಿಗೆ ಸೇವೆಯನ್ನ ನೀಡುತ್ತಾ ಬರಲಾಗ್ತಾ ಇದೆ. ಜೊತೆಗೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳಿದ್ರು. ಸುಮಾರು 2,000 ಜನ ಮಂದಿಗೆ ಉದ್ಯೋಗ ನೀಡಲಾಗಿದೆ. ಈಗ ಇಲ್ಲಿ ಕೂಡ ಅಮಿತ್ನಲ್ಲಿ ಕೂಡ ನಾವು ಟ್ರೈನಿಂಗ್ ತಗೊಂಡು MBA ಗ್ರಾಜ್ಯುಯೇಟ್ಸ್ ಮಾಡಿ ಅವರನ್ನು ಆನ್ ಬೋರ್ಡ್ ಮಾಡಿದ್ದೇವೆ. IBM ಇಲ್ಲಿ ಆಲೋಚಿಸಿದ IBA ಇನ್ಸ್ಟಿಟ್ಯೂಟ್ ಕೂಡ, MBA ಇನ್ಸ್ಟಿಟ್ಯೂಟ್ ಕೂಡ ಸ್ಪಾನ್ಸರ್ಡ್ ಬೈ ಅವರ್ ಪ್ರೇಮಸ್ ಪ್ರೆಸಿಡೆಂಟ್, ಅವರ ಇನ್ವೆಸ್ಟರ್. ಸೊ ಬ್ಯಾಂಕಿನ ಸೇವೆಗೆ ನೀವು ಕಂಪೇರ್ ಮಾಡಿದರೆ ನಿಮಗೆ ಏನು ಸೇವೆ ಅಗತ್ಯ ಇದೆ ಅದೆಲ್ಲ ನಮ್ಮ ಬ್ಯಾಂಕಿನ ಇದೆ. ನೀವು ಹೊಂದಾಣಿಕೆ ಮಾಡಿ, ನ್ಯೂ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಹೊಂದಾಣಿಕೆ ಹೇಳಿದೆ, ACC ಬ್ಯಾಂಕ್ ಇರಲಿ, HDFC ಇರಲಿ ಅಥವಾ ಆಕ್ಸಿಸ್ ಇರಲಿ, ಯಾವುದೇ ಒಂದು ನ್ಯೂ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ IT ಅಂತ ಹೇಳ್ತಾರೆ, ಆಧುನಿಕತೆ. ಇನ್ನು ಸಿಎಸ್ಬಿ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ತಂಬನ್ ನಾಯರ್ ಮಾತನಾಡಿ, ಬ್ಯಾಂಕ್ ಈಗಾಗಲೇ ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನ ನೀಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲೂ ಸೇವೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ರು. Many rich people are there around this place. I think this is one of the most posh area in Mangalore, where a large number of non-residents because I was staying in Mangalore for many years, from 1980 when I joined corporate bank. I was working 10 years, and again from 2012 I am in Mangalore. ವೇದಿಕೆಯಲ್ಲಿ ಬಿಲ್ಡಿಂಗ್ ಮಾಲೀಕರಾದ ಡಾ LL ಜೋಶ್ವಾ ಉಪಸ್ಥಿತರಿದ್ದರು. ಬ್ಯಾಂಕ್ನ ಸಿಬ್ಬಂದಿ ಕಾವ್ಯ ಹಾಗೂ ಎಲ್ವಿನ್ ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಇನ್ನು ಸಿಎಸ್ಬಿ ಬ್ಯಾಂಕ್ನ ಬ್ರಾಂಚ್ ಮ್ಯಾನೇಜರ್ ಜೋಗಿ ಪೌಲ್ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯಾಂಕ್ನ ಸಹಾಯಕ ಮ್ಯಾನೇಜರ್ ಶಿಲ್ಪಾ ಶೆಟ್ಟಿ ಅವರು ವಂದಿಸಿದ್ರು. ಕಾರ್ಯಕ್ರಮವನ್ನ ಸಮಗ್ರವಾಗಿ ಪ್ರವೀಣ್ ಪ್ರಭು ನಿರ್ವಹಿಸಿದ್ರು. ಈ ವೇಳೆ ಬ್ಯಾಂಕ್ನ ಸಿಬ್ಬಂದಿಗಳಾದ ಗೌರವ್, ರಾಮಕೃಷ್ಣ, ಆರ್ಥರ್, ತಿಲಕ್, ಸ್ಟೀವನ್ ಮತ್ತಿತರರು ಉಪಸ್ಥಿತರಿದ್ದರು. ಸಿಎಸ್ಬಿ ಬ್ಯಾಂಕ್ ಕ್ಷೇತ್ರದಲ್ಲಿ 100 ವರ್ಷಗಳ ಪೂರೈಸಿದ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಇನ್ನು ಭಾರತದಲ್ಲಿ 425 ಶಾಖೆಗಳನ್ನ ಹೊಂದಿದ್ದು, ಜಿಲ್ಲೆಯಲ್ಲಿ 36 ವರ್ಷಗಳಿಂದ ತನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಉಡುಪಿಯಲ್ಲಿಯೂ ತನ್ನ ಸೇವೆಯನ್ನ ವಿಸ್ತರಿಸಲು ಬ್ಯಾಂಕ್ ಅಣಿಯಾಗ್ತಾ ಇದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.